ಅಲ್ಲ ಚಿನ್ನದ ಮಾತ್ರೆ ಅಂತ ಬರುತ್ತೆ ಒಂದು, ಅಲ್ಲಿ ಗೊತ್ತಿರ್ಬೋದು. ಆ ಚಿನ್ನ ಮಾತ್ರೆನ ಕೊಡ್ಲಿಕ್ಕೆ ಇಷ್ಟೆಲ್ಲ ಒದ್ದಾಡೋದು ಈಗ. ಇದರಲ್ಲಿ ಬಿಡುದೀಗ ನೀವು ವಾಪಸ್ ಬಿಡುದಂತೆ. ಇದರಲ್ಲಿ ಮುಗುಳು ಉಂಟು, ಕೆಲಸ ಇದರಲ್ಲಿ ಮುಗುಳು ಉಂಟು. ಇದು ಚಿನ್ನಿ ನಮ್ದು. ನಿಮ್ಮಿಬ್ಬರನ್ನ ಹೀಗೆ ಪಂಜರಕ್ಕೆ ಹಾಕುವ, ನಾ ಕಟ್ಬಿಟ್ಟು ಕೊಡ್ತೇನೆ. ಬೇಡ. ನಮ್ಮ ಗವರ್ಮೆಂಟ್ ನ ಲಾ ಪ್ರಕಾರ ನಮ್ಮ ದೇಶದ ಯಾವ ಹಕ್ಕಿಯನ್ನು ಕೂಡ ನಾವು ಪಂಜರದಲ್ಲಿ ಹಾಕಿ ಸಾಕುವ ಹಾಗಿಲ್ಲ. ನಾನು ಕೈ ಹಾಕಿ ಒಂದಿನ ಕೈ ಹಾಗೆ ಹಾಕಿ ಬೊಗ್ಗು ನಮ್ದು ಪಕ್ಷಿ ಮಾತ್ರ. ಮಲೆನಾಡು ಅಥವಾ ಈ ಚಿಕ್ಕಮಗಳೂರು ಕಡೆ ಹೋದಾಗ ಏನು ಫೀಲ್ ಆಗುತ್ತೋ ಆ ರೀತಿ ಫೀಲ್ ಆಗುತ್ತೆ. ಚೆನ್ನಾಗಿದೆ. ಇದೊಂದು ಇಷ್ಟು ಜಾಗಕ್ಕೆ ಬರುವಾಗ ಫುಲ್ ನೋಡಿ ಈಗ ನೋಡಿ ಪತ್ರೊಡೆ ರೆಡಿ ಆಗಿದೆ. ಬಿಸಿ ಉಂಟು? ಇನ್ನೂ ಆಗಿಲ್ಲ, ಇನ್ನೂ ಆಗ್ಬೇಕಷ್ಟೇ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ನಾವಂತೂ ಒಂದು ತಿಂಗಳಿಗೊಮ್ಮೆ ಬರ್ತೀವಿ, ಮತ್ತೆ ಪುನಃ ತಿಂಗಳಿಗೆ ಮಾಯ. ನಾವು ತಿಂಗಳಿಗೊಂದು ನೋಡಿ ಅವನೊಬ್ಬ ಕೆಳಗೆ ಕುತ್ಕೊಂಡು ನೋಡಿ ಕೆಲಸ ಆಗ್ತದೆ. ಏನಕ್ಕಂದ್ರೆ ಮನೇಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಮಕ್ಕಳಿಗೆ ಬೇಕಾದ್ರೆ ಹಕ್ಕಿಗಳಿದ್ದಾರೆ. ನಾವಿದನ್ನು ಮುನ್ನೆನೆ ತಂದ ದಿವಸ ತೋರಿಸುವ ಅಂತ ಇದ್ವಿ, ಬೇಡ ಅಂತ ಸ್ವಲ್ಪ ದಿನ ಬಿಟ್ಟದ್ದು. ನಮ್ದು ಚಿಂಕಿ ಪಿಂಕಿ ಈಗ ಮೊಬೈಲ್ ಇಟ್ಕೊಂಡು ಬರುವಾಗ ಓಡ್ತಾರೆ. ಚಿಂಕಿ ಚಿಂಕಿ ಈಗ ಆಚೆ ಇದ್ದಾರೆ, ಈಗ ಬರುದಿಲ್ಲ. ಇವರು ನೋಡಿ ಬರ್ತಾರೆ, ಇವರಿಗೆ ಭಾರಿ ಪ್ರೀತಿ. ನೋಡಿ ಕಚ್ಚುತ್ತದ ಅಂತ, ಕಚ್ಚುತ್ತದೆ ಅದು. ನನ್ನ ಮಗಳು ಬೊಬ್ಬೆ ಆಗ್ತಾ ಇದ್ದಾಳೆ. ಎಮ್ಮೆ ಈಗಷ್ಟೇ ಹತ್ತು ಎಲ್ಲ ಆಯ್ತು, ಹತ್ತು ಮುಗಿತ ಕಚ್ಚುದು. ಚಿನ್ನಿ ಇದು ಚಿನ್ನಿ ನಮ್ದು ಚಿನ್ನಿ. ಅದಕ್ಕೆ ಫುಡ್ ತಂದಿಲ್ಲ ಪಾಪ, ಅದಕ್ಕೆ ಬಿಸಿ. ಈಗ ಕೋಪ ಕೋಪ ತಂದಿದ್ದಾರೆ. ಕೋಪಡುದೇ ಪಂಡಿನಿಯ, ಅದು ಬಿಸಿ ಅಂತ ಬಂದದ್ದು. ನನ್ನ ಕನ್ನಡದಲ್ಲಿ ಸ್ವಲ್ಪ ತುಳು ಮಿಕ್ಸ್ ಆಗ್ತದೆ, ಎಂತ ಮಾಡುವಾಗಿಲ್ಲ. ಮತ್ತೆ ಇಲ್ಲಿ ನಾಕಿದೆ, ಅವ್ರ ಹತ್ತಿರನೇ ಅವ್ರ ಹತ್ರನೇ ಬರಲ್ಲ. ನಾವು ಹತ್ರ ಬಂದ್ರೆ ಅವ್ರು ಓಡಾಕ್ತಾರೆ. ಹಾ, ಇವತ್ತು ತರ್ಲಿಕ್ಕೆ ಹೋಗ್ತಿದ್ದಾರೆ. ಫುಲ್ ನಮ್ಮ ಅಣ್ಣನ ಪ್ಲಾನ್ ಫುಲ್ ಎಲ್ಲ. ಇದು ಕಾಲಿಗೋಡು, ಈಗ ಓಪನ್ ಬಿಡುವ ಅಂತ ಪ್ಲಾನ್ ನಮ್ದು. ನೋಡ್ಬೇಕು ಎಂತ ಆಗ್ತದೆ ಅಂತ ಅಲ್ಲ. ಇದು ಸಮಸ್ಯೆ ಅಂತ ಅಂದ್ರೆ ಒಂದಕ್ಕೊಂದು ಕಚ್ಕೊಡುತ್ತೆ. ಇದರಲ್ಲಿ ಇರುವಂತದ್ದು ಇದೆಲ್ಲ ಹಾಗೆ ಬೇರೆ ಬೇರೆ ಜಾತಿದ್ದು. ಸಮಸ್ಯೆ ಏನಂತಂದ್ರೆ ಇದು ಸ್ವಲ್ಪ ಜೋರು ಎಲ್ಲದಕ್ಕಿಂತಲೂ. ಇದು ಈ ಮೊಟ್ಟೆ ಇದೆಲ್ಲ ಮೊಟ್ಟೆ ಇಟ್ಟಾಗ ಮೊಟ್ಟೆ ಹಾಳು ಮಾಡುತ್ತೆ, ಗುಳನೆಲ್ಲ ಹಾಳು ಮಾಡುತ್ತೆ, ಯಾಕಂದ್ರೆ ಹಿತವಾಗಿ ಜಾಸ್ತಿ ಆಗೋದು. ಹಾಗಾಗಿ ಒಟ್ಟಿಗೆ ಬಿಡುವಂತದ್ದು ಎಂತ ಯೋಚನೆ ಬರ್ತಾ ಇಲ್ಲ. ಎಂತ ಗೊತ್ತಾ, ಈಗೊಂದು ಕೆಲವರು ಹೇಳ್ತಾರೆ ನೋಡಿ, ನೀವು ಹಕ್ಕಿಗಳನ್ನು ಗೂಡಲ್ಲ ಹಾಕಿ ಎಂತ ಹಿಂಸೆ ಕೊಡುದು ಅಂತ. ಇದು ಬಂದು ಇಲ್ಲೇ ಇರಬೇಕು. ಇದು ಬಿಟ್ಟು ನೀವು ಹೊರಗಡೆ ಎಲ್ಲಿ ಬಿಟ್ಟರು ಕೂಡ, ಈಗ ಹೊರಗಡೆ ಹೋಯ್ತು ಅಂತಂದ್ರೆ ಅದು ಮ್ಯಾಕ್ಸಿಮಮ್ 1 hour ಅಥವಾ 2 hour ಬದುಕುತ್ತೆ, ಬದುಕೋದಿಲ್ಲ. ಯಾಕಂದ್ರೆ ಒಂದು ಇದಕ್ಕೆ ಹೊರಗಡೆ ಆಹಾರ ಹೆಕ್ಕಿ ತಿಂಡಿ ಗೊತ್ತಿಲ್ಲ. ಎರಡನೇದು ಬಂದು ಇದು ನಮ್ಮ ದೇಶದ ಹಕ್ಕಿ ಅಲ್ಲ. ಮೂರನೇದು ಬಂದು ಈ ಕಲರ್ ಡಿಫ್ರೆಂಟ್ ಇರೋದ್ರಿಂದ ಕಾಯಿಗಳಿಗೆ ಹದ್ದುಗಳಿಗೆ ಬೇಗ ಕಣ್ಣಿಗೆ ಕಾಣುತ್ತೆ, ಹಿಡಿದು ಮತ್ತೆ. ಅದು ನಂಗೆ ಕ್ಲಾರಿಫಿಕೇಶನ್ ಬೇಕಿತ್ತು. ಓಕೆ, ಇದು ಬಂದೆಲ್ಲದು ಹಾಗೆ ಔಟ್ ಆಫ್ ಕಂಟ್ರಿ. ನಾವು ಇಲ್ಲಿ ಎಕ್ಸಾಟಿಕ್ ಬರ್ಡ್ಸ್ ಅಂತ ಹೇಳ್ತೀವಿ. ಅದು ಬಂದು ಆಸ್ಟ್ರೇಲಿಯದ್ದು, ಇದು ಬಂದು ಸೌತ್ ಆಫ್ರಿಕಾದ್ದು, ಇದು ಮೇ ಬಿ ಸೌತ್ ಅಮೆರಿಕಾ ಅಂತ ಅನ್ಕೊಳ್ತೀನಿ, ನಮ್ಗೆ ಗೊತ್ತಿಲ್ಲ ಕರೆಕ್ಟಾಗಿ. ಹಾಗಾಗಿ ಇಲ್ಲಿದ್ದು ಯಾವುದೂ ಅಲ್ಲ, ನಮ್ಮ ದೇಶದ ಯಾವುದೂ ಅಲ್ಲ. ಹಾಗೇನೆ ನಮ್ಮ ಗವರ್ಮೆಂಟ್ನ ಲಾ ಪ್ರಕಾರ ನಮ್ಮ ದೇಶದ ಯಾವ ಹಕ್ಕಿಯನ್ನು ಕೂಡ ನಾವು ಪಂಜರದಲ್ಲಿ ಹಾಕಿ ಸಾಕುವ ಹಾಗಿಲ್ಲ. ನೀವು ಒಂದು ವೇಳೆ ಹೊರಗಡೆ ಬಿಟ್ಟು ನೀವು ಮನೇಲಿ ಬಂದು ತಿಂತು ನೀವು ಆಹಾರ ಕೊಟ್ಟರೆ ಅದನ್ನ ಪರವಾಗಿಲ್ಲ, ಆದರೆ ನಾವು ಕೊಡುವ ಹಾಗಿಲ್ಲ. ಅದು ಕೂಡ ಈಗ ಮೊನ್ನೆ ಇನ್ನೊಂದು ಕಾನೂನು ಇದೆ, ಪಾರಿವಾಳ ಕೂಡ ನಾವು ಆಹಾರವನ್ನು ಕೊಡಬಾರ್ದು ಅಂತೇಳಿ. ಯಾಕಂತಂದರೆ ಹಕ್ಕಿಗಳು ಹೊರಗಡೆ ಎಲ್ಲ ಹೋಗಿ ಬರ್ತವೆ, ಹಕ್ಕಿ ಜ್ವರ ಕೆಲವೆಲ್ಲ ಈ ಇನ್ಸ್ಪೆಕ್ಷನ್ ಇದೆ, ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಇದರಲ್ಲಿ ಹಾಗಲ್ಲ, ನಾವೇ ಸಾಕೋದು, ನಾವೇ ಫುಡ್ ಕೊಡೋದು, ಇದಕ್ಕೇನು ಬೇಕೆಲ್ಲ ನಾವೇ ಮಾಡೋದ್ರಿಂದ ಯಾವುದೇ ರೀತಿ ಕಾಯಿಲೆ ದಿಕ್ಕು ಬರೋದಿಲ್ಲ. ಇಷ್ಟು ವಿಷಯ ಓಕೆ. ಅದು ನಂಗೆ ಕ್ಲಾರಿಫಿಕೇಶನ್ ಬೇಕಿತ್ತು, ಅದಕ್ಕೋಸ್ಕರ. ಆ್ಯಕ್ಚುಲಿ ಇದು ಇವೆರಡು ಕೂಡ ಹಾಗೆ ಅಡಲ್ಟ್ ಅಂದರೆ ಈಗ ಮೇಟಿಂಗ್ ಸ್ಟಾರ್ಟ್ ಮಾಡಿ ಮೊಟ್ಟೆ ಇಡುವಂತಹ ಸಮಯ. ಹಾಗಾಗಿ ಮೇಲ್ಗಡೆ ಎಲ್ಲ ಕಟ್ಟಿದ್ದೇನೆ. ಅವಾಗೆಲ್ಲ ಹೋಗಿ ಮಣ್ಣಿನ ಮಡಿಕೆ ಉಂಟಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಇರೋದು 2 ಜೋಡಿ 4 ಕಟ್ಟಿದ್ದು. ಯಾಕಂದರೆ
ಫೈಟ್ ಆಗಬಾರ್ದು ಅಂತ ಹೇಳಿ ಯಾವ್ದು ಬೇಕು ನೋಡಿ ಸೆಲೆಕ್ಟ್ ಮಾಡಿಕೊಂಡು ಸೆಕ್ಯೂರ್ ಆದಂಥ ಪ್ಲೇಸಲ್ಲಿ ನೋಡಿಕೊಂಡು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಮರಿ ಆದ್ಮೇಲೆ ತೋರಿಸ್ತೀನಿ. ಅಲ್ಲಲ್ಲ ಅದು ಜಸ್ಟ್ ನೋಡಿ ಹಾಂ ಅದರಲ್ಲಿ ತೆಂಗಿನ ನಾರು ತಂದು ಇಟ್ಟಿದೆ. ತೆಂಗಿನ ನಾರು ತಗೊಂಡು ಹೋಗಿ ಈಗ 2 ಬುಕ್ ಮಾಡ್ಕೊಂಡಿದ್ದೆ. ಒಂದು ಜೋಡಿ 2 ಬುಕ್ ಮಾಡಿದೆ. ಎರಡನ್ನು ಅದೇ ಫಿಕ್ಸ್ ಮಾಡಿದೆ. ಒಂದು ಜೋಡಿ ಬುಕ್ ಮಾಡಿದ್ದು ಅದು 2 ಕಾಲು ಹಿಡಿದು ಅದು ಇನ್ನು ಸಣ್ಣದು ನೋಡಿ ಗುಬ್ಬಚ್ಚಿ ಮರಿ ತರ ಇದೆ. ಜೀಬ್ರಾ ಪಿಂಚಸ್. ಇದು ಚಂದ. ಇದು ಜಾವ. ಇವರಿಬ್ರು ನೋಡಿ ನನ್ನ ಫೇವ್ರೇಟ್ ಇಬ್ರು. ಅವ್ರು ನೋಡಿ ಅದು ಗಮ್ಮತ್ತಿದೆ. ನಾವು ತಂದಿದ್ದೆ ಆ್ಯಕ್ಚುಲಿ ಇದು ಒಂದು ಹೆಣ್ಣು ಒಂದು ಗಂಡು ಅಂತ ಹೇಳಿ. ಬಟ್ ನೋಡುವಾಗ 2 ಕೂಡ ಗಂಡು. ಇವನು ಗಂಡು ಅದು ಗಂಡು. ಕೈ ಕೊಟ್ಟರೆ ಉಂಟಲ್ಲ ಕಚ್ಚಿ ಮಾತ್ರ ಎಂತ ಬೊಬ್ಬೆ ಹೊಡಿತಿದ್ದಾಳೆ ನನ್ನ ಮಗಳು. ಡಿಂಗ್ಲಿ 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 ಡಿಂಗ್ಲಿ. ಅವ್ರು ಹೊರಟ್ರು. ಅವ್ರ ಮಗಳು ಬಾರಿ ಕರಿತಿದ್ದಾಳೆ ಅಲ್ಲಿ. 10 ಕರ್ದೆಲ್ಲ ಆಯ್ತು ಅನ್ಸುತ್ತೆ. ಅದಕ್ಕೆ ಈಗ ಆಕ್ಚುಲಿ ಇದು ಕೈ ಬರೋದಿಲ್ಲ, ಅವೆರಡು ಕೈ ಬರುತ್ತೆ. ಹೌದು, ಅದು ಒಳಗೆ ಹೋಗಿ ಫುಡ್ ಕೊಟ್ರೆ ಕೈಗೆ ಬರುತ್ತೆ. ಕೈಗೆ ಒಂದು ಗೊತ್ತು ಫುಡ್ ತಿನ್ನುತ್ತೆ. ಬಟ್ ಇದು ಇಲ್ಲ, ಇದು ಕೈ ಹಾಕಿದ್ರೆ ಕಚ್ಚುತ್ತೆ. ಇದು ತುಂಬಾ ಜೋರುಂಟು. ನಮ್ಮ ಮನೆಯಲ್ಲಿ ನಮ್ಮ ಗಂಡ ನಮಗೂ ಇಷ್ಟು ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿಲ್ಲ ವೆಜಿಟೇಬಲ್. ಆದ್ರೆ ಅಕ್ಕಿ ನೋಡಿ ಹಾ ಕೊಟ್ಟಿಲ್ಲ. ಆದ್ರೆ ಈ ಅಕ್ಕಿಗಳಿಗೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದಾರೆ. ಎಲ್ಲದರಲ್ಲಿದೆ, ಎಲ್ಲ ತರಕಾರಿನೂ ಕೊಡ್ತೀವಿ. ಇದು ಬಂತು ನನ್ನ ಹತ್ರನೇ. ಬರೀ ಭಾರಿ ಖುಷಿ ಮಾತ್ರ. ಎಲ್ಲ 3ರಲ್ಲಿದೆ. ಅದು ಎಷ್ಟು ಚೆನ್ನಾಗಿ ಸಣ್ಣದಾಗಿ. ಎಂತ ಕಟ್ ಮಾಡಿದ ತುರ್ದದ್ದ ಮತ್ತೆಲ್ಲ ಕಟ್. ಇವರು ನೋಡಿ, ಇವರನ್ನು ನೋಡಿ ಆಟ ಆಡ್ಲಿಕ್ಕೇನೆ ಬರುದು. ಬಂಗಾರ ಚಿನಿ ಅಮ್ಮು ಅಲ್ಲ, ನನಗೆ ನಾನು ತರಕಾರಿ ಕಟ್ ಮಾಡಿ ಕೊಡಿ ಅಂದ್ರೆ ಕಟ್ ಮಾಡಿ ಕೊಟ್ಟಿದ್ದೀರಾ ಇಷ್ಟು ದಿನ? ನೀನು ಮಗುವ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸನೇ ಬ್ರಷ್ ಮಾಡಿ ಮೇಲೆ ಓಡ್ ಬರುದು. ಮೊದಲು ಕೆಳಗಿತ್ತು, ಈಗ ಇಲ್ಲಿ ಎಲ್ಲ ರೆಡಿ ಮಾಡಿ ಮೇಲೆ ತಂದ್ವಿ. ಈಗ ಫಸ್ಟ್ ಕೆಲಸ ಅದೇ ಮನೆಯಲ್ಲಿ. ನಾಳೆ ನಿಮ್ಮಿಬ್ಬರನ್ನ ಹೀಗೆ ಪಂಜರಕ್ಕೆ ಹಾಕುವ, ನಾ ಕಟ್ಬಿಟ್ಟು ನಾನು ಕೊಡ್ತೇನೆ. ಬೇಡ, ನಾವು ನಮ್ಮಷ್ಟು ಕೇಸ್ ಹಾಕ್ತೀವಿ. ಇದೆಲ್ಲ ರೆಡಿ ಮಾಡುವಷ್ಟೊತ್ತಿಗೆ ಒಂದು ತಿಂಗಳಾಗಿದೆ ಅಲ್ಲ? ಎಲ್ಲ ರೆಡಿ ಆಗುವಷ್ಟೊತ್ತಿಗೆ. ಎರಡೆರಡು ಡೋರ್ ಮಾಡಿದ್ದಾರೆ. ಇಷ್ಟು ಇದೆ ನೋಡಿ. ಅದು ಚಿನ್ನ ಸ್ಟೈಲ್ ನೋಡಿ. ಈಗ ಕಾಲಲ್ಲಿ ಇಟ್ಕೊಂಡು ದೃಷ್ಟಿ ಹಾಕ್ಬೇಡಿ. ನೋ ನಜರ್ ಬಂಗಾರ. ನಜರ್ ನಜರ್ ಅಲ್ಲ ಮಾರೆ. ಕತ್ಲೆ ಕಪ್ಪು ಬರ್ತೇನೆ ನಮ್ಮ I don't know Hindi. I don't know Hindi. Sorry. ನಮ್ಮ ತಿಂಡಿ ತಿನ್ಕ. ಅಯ್ಯೋರು. ನಡೀರಿ ಹೋಗುವ. ದೇವರೇ ಅದು ಹೋಯ್ತು. ಬರ್ತದೆ ನೋಡಿ. ನೀವು ಮತ್ತೆ ಹೊರಗೆ ಇಟ್ಕೊಂಡು ಬಂದಾಗ ಪಾಪ ಅದಕ್ಕೆ ಆಗ್ತದೆ. ಅದು ಹೊರಗೆ ತಂದು ಕೂಡ ಹಾರಿ ಹೋಯ್ತು ಅದು. ಇದು ಬರ್ತದೆ ಕಚ್ಚಲಿಕ್ಕೆ. ಕೈಗೆ ಮಾತ್ರ ಅದು ನಾನು ಕೈ ಹಾಕಿ ಒಂದಿನ ಕೈ ಹಾಕಿ ದೊಡ್ಡ ನಮ್ದು ಪಾಪಚ್ಚಿ ಮಾತ್ರ. ಅವರಿಗೆಲ್ಲ ಫುಡ್ ಕೊಟ್ಟಾಯ್ತು, ನಮ್ಮ ಒಟ್ಟಿಗೆ ಫುಡ್ ತಿನ್ಲಿಕ್ಕೆ ಮಾತ್ರ ನಮ್ಗೆ ಟೈಮ್ ಆಗ್ಲಿಲ್ಲ. ಇವಳಿದೆ ಕೆಲಸ ಬರೋದು. ಅದೇ ನನಗೆ ಅಲ್ಲ, ಅದಕ್ಕೆ ಮಾರೆ ನಿಮ್ಮ ಬಗ್ಗೆ ಮಾತಾಡೋದಿಲ್ಲ ಈಗ. ನಾನು ಹೋಗ್ತೇನೆ.
ಮಾಡು ಮಾಡು. ನಮ್ಮ ಮನೆಯಲ್ಲಿ ಎಂತ ಆಗ್ತಿದೆ? ಎಂತೆಲ್ಲ ಚಿನ್ನದ ಮಾತ್ರೆ ಅಂತ ಬರುತ್ತೆ ಒಂದು, ನಿಮಗೆ ಗೊತ್ತಿರ್ಬೋದು. ಆ ಚಿನ್ನ ಮಾತ್ರೆನ ಕೊಡ್ಲಿಕ್ಕೆ ಇಷ್ಟೆಲ್ಲ ಒದ್ದಾಡೋದು ಈಗ. ಅವ್ರಿಗೆ ಗೊತ್ತು, ಅವನು ಕೂತ್ಕೊಂಡಿದ್ದಾನೆ, ಏನು ಕುಡಿತಾ ಇಲ್ಲ. ಅವ್ರಿಗೆ ಗೊತ್ತು ಅವ್ರು ದೊಡ್ಡ ಬಂದ್ರೆ ಏನು ಮಾಡಲ್ಲ ಅಂತ, ಅದಕ್ಕೆ ದೊಡ್ಡದ್ರೆ ಪೂ ಅಂತ ನೋಡಿ. ಅವಾಗಷ್ಟೇ ಯಾರೋ ಅಳ್ತಾ ಇದ್ರು ನೋಡಿ, ಇವಾಗ ನೋಡಿ ಎಂತ ತಿನ್ನದ? ಕ್ಯಾರೆಟ್ ತಿನ್ನೋದವಳು ಮುಖನೇ. ಹಾ, ಅವಳೇ ತುರ್ದು ತಿಂತಿದ್ದಾಳೆ. ಎಂಚಿನ ಎಂಚಿನ ಬಲ್ಲೆ ತುರಿಯೋದು, ಕ್ಯಾರೆಟ್ ತುರಿಯೋದು. ಹೋಗ್ತಿದ್ದೀವಿ ಏನಕ್ಕೆ ಅಂದ್ರೆ ಎಂತಕ್ಕ? ಮೀನ್ ತರ್ಲಿಕ್ಕಂತೆ. ಇವ್ರದ್ದು ಲೀಸ್ಟ್ ಇವತ್ತಿಗೆ ಮುಗಿಯೋದೇ ಇಲ್ಲ. ಮನೇಲಿ ಕಿಚನ್ಗೆ ಲೈಟ್ ಹಾಕ್ಸಿದೀವಿ. ನಮ್ಮ ಅತ್ತಿಗೆ ಅದಕ್ಕೆ ಹಾಕ್ಸಿರೋದು ವೇಸ್ಟ್ ಆಗ್ಬಾರ್ದು ಅಂತ ಅದು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಅದು ಇಲ್ಲಿ ಕ್ಲೀನ್ ಮಾಡುವಾಗ ಉಪಯೋಗ ಬರ್ತದೆ. ಚೆನ್ನಾಗಿ ಕಾಣ್ತದೆ, ಎಲ್ಲೆಲ್ಲ ಗಲೀಜು ಕ್ಲೀನ್ ಇಲ್ಲ ಹೇಗೆ ಅಂತ ಕ್ಲೀನ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಮೀನು, ಇದೆಂತ ಮೀನು? ಅದು ಸಿಲ್ವರ್ ಫಿಶ್. ಹಾ, ಅದೇ ಯಾವ್ದೋ ಫಿಶ್, ಸಿಲ್ವರ್ ಫಿಶ್ ಅಂತೆ. ಅದನ್ನ ಕೈ ಹಾಕಿ ಅಮ್ಮು ಬಿಚ್ಕಿ ಬಿಚ್ಕಿ ಮಾಡಿಟ್ಟಿದ್ದಾಳೆ. ಅದನ್ನ ಸಾರು ಮಾಡಿ ಅವಳಿಗೆ ತಿನ್ನಿಸ್ತೀವಿ ಇವಾಗ. ಮತ್ತೆ ಇಲ್ಲಿ ಗೂಡು ಆಗ್ತಾ ಇದೆ. ನಾವು ಹೊರಗಿಂದ ಎಲ್ಲ ಹಕ್ಕಿಗೆ ಗೂಡು ತರುದಿಲ್ಲ, ನಮ್ಮ ಮನೆಯಲ್ಲೇ ಮಾಡುದು. ಕೆಲಸ ಕರೆದಿದ್ದೀವಿ ಗೂಡು ಮಾಡ್ಲಿಕ್ಕೆ. ಹಲೋ ಮಿಸ್ಟರ್. ಕೆಲಸ ಕರೆದಿದ್ದಾರೆ, ಒಂದು ಊಟ ನೀರು ಕಾಫಿ ಎಂತ ಹುಡುಗಿಲ್ಲ. ಬೆಳಗ್ಗೆ ಮತ್ತೆ ಎಂತ ನೀನ್ ಎಂತ ತಿಂದಿದ್ದು? ಕೆಲಸ ಬಂದಿದ್ದು ಇವಾಗ. ಇಲ್ಲಿ ಇವರು ತೋಡಿದಲ್ಲಿ ಅಲ್ಲಿಂದ ಮೀನ್ ತಂದಿದ್ದಾರೆ. ನೀವು ವಾಪಸ್ ಬಿಡುದಂತೆ. ಇದರಲ್ಲಿ ಕೆಲಸ ಮುಗುಡು ಉಂಟಂತೆ. ತೋಡಿ ಹೋಗುದು, ಮೀನ್ ಹಿಡ್ಕೊ ಬರೋದು. ಈ ಮಕ್ಳಿಗೆ ಮಳೆ ಅಂತ ರಜೆ ಕೊಡುದು, ಇವ್ರು ತೋಡಿ ಹೋಗಿ ಮೀನ್ ಹಿಡಿಯೋದು. ಇದೇ ಕೆಲಸ ನೋಡಿ. ಗೂಡು ರೆಡಿ ಆಗ್ತಾ ಇದೆ, ಆಗಿದೆ. ಇನ್ನೊಂಚೂರು ಕೆಲಸ ಇದೆ ಅಷ್ಟೇ. ನಮ್ಮ ಮನೆಯಲ್ಲಿ ಕೆಲಸ ನೋಡಿ ನೋಡಿ ಎಂತ ಪತ್ರೊಡೆ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಕೈ ತುರಿಸ್ತದಂತೆ, ಆದ್ರೆ ಅವಳು ಮಾತ್ರ ಅವಳ ಕೈಗೆ ಎಂತದೂ ಆಗ್ತಿಲ್ಲ. ಏಳಂದ್ರೆ ಎದ್ದೇಳೋದಿಲ್ಲ. ಅದಕ್ಕೆ ಅತ್ತಿಗೆ ಇದಕ್ಕೆ ನಿಮ್ಮ ಅಭಿಪ್ರಾಯ? ನನಗಿನ್ನು ಪತ್ರೊಡೆ ಮಾಡುವಾಗ ನನಗೆ ಕಲಿಸ್ಲಿಕ್ಕೆ ನನಗೆ ಜನ ಆದ್ಲು. ನಾನು ಕಲಿಸುದಿಲ್ಲ, ನಂಗೆ ಕೈ ತುರಿಸ್ತದೆ. ಕೇಳುದಿಲ್ಲ ಅಲ್ಲ, ಕೇಳಿದ್ದೆ ಅವಳ ಅಜ್ಜಿ ಹಿಡ್ಕೊಂಡು ಲಕ್ಕದೆ ಅಂತಿದ್ದಾರೆ. ಲಕ್ಕುದು ಎಲ್ಲಿಗೆ? ಅವಳು ಲಕ್ಕುದಿಲ್ಲ. ಇನ್ನೊಬ್ಬ ಇಲ್ಲಿ ಇದ್ದಾನೆ ನೋಡಿ, ತೋರಿಸ್ತೇನೆ. ಅಲ್ಲ, ಅಲ್ಲಿ ನಿನ್ನ ಮಗಳನ್ನು ನೋಡಿದ್ಯಾ? ಹ, ಮಗಳನ್ನು ನೋಡಿದ್ಯಾ ನೀನು? ಸ್ವಲ್ಪ ಬಂದು ನೋಡಂತೆ. ಇದಕ್ಕೇನು ಹೇಳ್ತೀರಾ? ಆಶ್ಚರ್ಯಚಕಿತನಾಗಿದೆ ನಾನು. ಕಿರುಮುಂಡು 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 ಕಿರುಮುಂಡಿತ್ತೆ. ಕಿರುಮುಂಡಿ ಬಡಿ ಕಿರುಮುಂಡು ಕಿರುಮುಂಡು ವೈರಸ ನೋಡಿ. ಆವಾಗ ಪತ್ರೊಡೆ ಮಾಡಿದ್ಲು, ಈಗ ಕೈ ತುರಿಸ್ತುಂಟಂತೆ. ಈಗ ಚಿನ್ನೋದಕ್ಕೆ ಹುಣಸೆ ಹಣ್ಣೆಲ್ಲ ಹಚ್ಚಿಸಿದಾಳೆ. ಹುಳಿ ಪುಳಿ. ಕಿರುಮುಂಡ ಕಿರುಮುಂಡು ಬೇಕಾ ಬರ್ತದೆ.
ಪತ್ರೊಡೆ ಸಾರಿ ಬರ್ತದೆ ಬರ್ತದೆ. ಬೋರ್ಡ್ ಬನ್ನಿ ಬೇಕಾ ಪತ್ರೊಡೆ ಬೇಕಾ ಬೋರ್ಡ್ ಬನ್ನಿ ಎಲ್ಲ ಜಾನೆ ಮಾಡ್ತೀನಿ ಕಿರ್ಮುಡ ನೋಡಿ ನೋಡಿ ಕಿರ್ಮುಂಡು ತುಕ್ಕ ಮಾಡ್ಕೋಲ್ಲ. ಅಮ್ಮ ಮುಟ್ಬೇಡ ಮುಟ್ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ಈಗ ನೋಡಿ ಬೋಡಾ ನನ್ನ ಕೈ ಪಾಡುವಾರ ನನ್ನ ಕೈ ಪಾಡುವಾರ ಅದು ಮರ್ಯಾದೆ ಆಗೋದಿಲ್ಲ ಅದಕ್ಕೆ ಕೇಳ್ದಿಲ್ಲ ಅಂತ ಹೇಳುದು. ನಾವೀಗ ಹಕ್ಕಿ ತರ್ಲಿಕ್ಕೆ ಹೋಗ್ತಿದೀವಿ. ಅಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಹೋಗ್ತಿದೀವಿ. ಇಲ್ಲಾಂದ್ರೆ ಒಂದು ಸಂಜೆ ಒಂದು ಜಸ್ಟ್ ಒಂದು ಎಂತ ರೈಡ್ ಹೋಗ್ತಿರೋದು, ಲಾಂಗ್ ರೈಡ್. ರಾಂಗ್ ಇಲ್ಲ, ಶಾರ್ಟ್ ರೈಡ್. 6 ಕಿಲೋಮೀಟರ್ 6 ಕಿಲೋಮೀಟರ್ ರೈಡ್. ಹಕ್ಕಿ ಸಿಕ್ಕಿಲ್ಲ ಅಂದ್ರೆ, ಸಿಕ್ಕಿದ್ರೆ 6 ಕಿಲೋಮೀಟರ್ ಪ್ಲಸ್ ಹಕ್ಕಿ. ಮತ್ತೆ ಅಷ್ಟೇ, ಕಾಣಿಸ್ಲಿಲ್ಲ ಸರ್. ಒಂದು ಚೆನ್ನಾಗುಂಟು ನೋಡು ಈ ರೋಡ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ರಿಯಲಿ ಸೂಪರ್ ವ್ಯೂ. ಮಳೆ ಬರ್ಬೇಕು, ಬೈಕಲ್ಲಿ ಅಥವಾ ಕಾರಲ್ಲಿ ಬರ್ಬೇಕು, ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ. ನಾವು ಬಂದಿದ್ವಿ ಅವತ್ತು, ನಾನು ಮಾತ್ರ ಅಪ್ಪು ಮತ್ತೆ ಅಮ್ಮು ಬೈಕಲ್ಲಿ. ಮಳೆ ಬರ್ತಿತ್ತು, ಜಾಗ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಯಾವ ರೀತಿ ಫೀಲ್ ಆಗುತ್ತಾ, ನಾವು ಈ ಮಲೆನಾಡು ಅಥವಾ ಈ ಚಿಕ್ಕಮಗಳೂರು ಕಡೆ ಹೋದಾಗ ಏನ್ ಫೀಲ್ ಆಗುತ್ತೋ ಆ ರೀತಿ ಫೀಲ್ ಆಗುತ್ತೆ. ಚೆನ್ನಾಗಿದೆ ಇದೊಂದು ಇಷ್ಟು ಜಾಗಕ್ಕೆ ಬರುವಾಗ. ಇಲ್ಲ ಇದು ಕಂಟಿನ್ಯೂ ಹಾಗೆ ಸ್ವಲ್ಪ ಪೇಟ ಸಿಗೋ ತನಕ ಅದೇ ರೀತಿ ಇರುತ್ತೆ. ಟರ್ನ್ 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 ಟರ್ನ್. ಈಗ ಗುಹೆ ಒಂದಾಯ್ತು. ಇದು ಯಾವ ತರ ಗೊತ್ತಾ, ನಾವು ಶೃಂಗೇರಿ ಇದು ಕಾರ್ಕಳಕ್ಕೆ ಹೋಗುವಾಗ ಹೌದು ಅದೇ ರೋಡು, ಕಾರ್ಕಳ to ಶೃಂಗೇರಿ ಸೇಮ್ ರೋಡ್ ಸೇಮ್ ಘಾಟ್ ರೋಡ್. ಘಾಟ್ ಹುಲಿಕಲ್ ಘಾಟ್. ಹುಲಿಕಲ್ ಘಾಟ್ ಅಲ್ಲ ಅದು, ಆ ಘಾಟ್ ಗೊತ್ತಿಲ್ಲ ಮಾರ್ರೆ. ಶೃಂಗೇರಿ ಎಸ್ಕೆ ಬಾರ್ಡರ್ ಅಂತ ಹೇಳ್ತಾರೆ, ಅದೇ ಶೃಂಗೇರಿ ಕಾರ್ಕಳ. ಚಂದ ಉಂಟು. ಇನ್ನೇನು ಅಷ್ಟು ಇದಿಲ್ವಾ ಅಂತ ನಾನು ಹೇಳು ಇಬ್ರು ಅವತ್ತು ಆಕ್ಚುಲಿ ರೋಡ್ ನಮ್ಗೆ ಗೊತ್ತೇ ಇಲ್ಲ ಅಲ್ಲ ಸೌಮ್ಯ. ಅವತ್ತು ನಾವು ಹಳ್ಳಿ ಒಳಗೆಲ್ಲ ಹೋಗಿ ಎಂತ ಉಂಟು ಅಷ್ಟೇ. ಹಕ್ಕಿ ಗೂಡು ಸೌಂಡ್ ಆಗ್ತುಂಟಲ್ಲ ಬರೋಣ ಅಂತ ಹೇಳಿ. ಇದು ಯಾವ ಏರಿಯಾ? ಇದು ಪ್ರಗತಿ ಶಾಲೆ. ಓ ಇದೇನಾ? ವಂಶಿ ಶಾಲೆ. ವಂಶಿನ ಸ್ಕೂಲ್ ಇದೆ ಅಲ್ವಾ? ಯಾಕೆ ವೈ ನಾನು ಮತ್ತೆ ನನ್ನ ಮಾಮಿ ಬಂದಿದ್ದು ಹಾಗೆ. ಕಾಣುದಿಲ್ಲ, ಆದ್ರೆ ರಾಶಿ ಇದೆ ಬಜ್ಜಿಸ್. ಅಯ್ಯೋ ಅಯ್ಯಯ್ಯೋ ಫೋಕಸ್ ನೋಡಿ, ಇದು ಇಲ್ಲಿ ಇಷ್ಟೇ. ಇನ್ನು ತೋರಿಸಿ ಬನ್ನಿ. ಕೆಳಗಡೆ ಮೊಲ ಇದೆ. ಎಲ್ಲಿ ಕಾಣ್ತಾನೆ ಇಲ್ಲ ನಿಮ್ದು ಮೊಲ. ಫೋಕಸ್ ಆಗ್ತಿಲ್ಲ ನನ್ನ ಫೋನು. ಎಲ್ಲ ಇಲ್ಲಿ ಎಲ್ಲಾನು ಮೊಲನೇ ಇರುದು. ಫುಲ್ ಮೊಲ ಇದೆ. ಇನ್ನು ಆ ಕಡೆ ಹಕ್ಕಿ ಇದೆ. ಇವತ್ತು ಕೊಡಲ್ಲ ಅವರು, ಟೈಮ್ ಇಲ್ಲ ಅಂತೆ ಅವರಿಗೆ. ಅಂದ್ರೆ ಮರಿ ಇಟ್ಟಿದೆಯಲ್ಲ, ಅದನ್ನೆಲ್ಲ ಬೇರೆ ಬೇರೆ ಮಾಡ್ಬೇಕಲ್ಲ, ಅದಕ್ಕೆ ಇವತ್ತಾಗಲ್ಲ. ಸೊ ವೆಡ್ನೆಸ್ಡೇ ಬನ್ನಿ ಅಂತ ಹೇಳಿದ್ದಾರೆ. ನೋಡಿ ಫುಲ್ಲು ಕೈ ತಲುಪತ್ತಿಲ್ಲ. ಇದೆ ಫುಲ್ ನೋಡಿ ಈಗ ನೋಡಿ ಎಲ್ಲ ಕೂತಿದೆ ಇಲ್ಲಿ. ಕೆಳಗೆ ಮೊಲ. ಅಮ್ಮ ಚಿಕ್ಕದಂದಿದೆ ನಡಿಯಲ್ಲಿ, ಕ್ಯೂಟ್ ಕ್ಯೂಟ್ ಆಗಿ. ನಾವಿದನ್ನು ತಕೊಂಡು ಹೋಗುವ ಅಂತ ಬಂದದ್ದು.
ಹಕ್ಕಿ ಮಾತ್ರ ತುಂಬ ಇದೆ. ತುಂಬ ಖುಷಿ ಆಯಿತು ನೋಡಿ. ಹೇಳಿ. ನಾವು ತೆಕೊಂಡು ಹೋಗುವ ಅಂತ ಬಂದದ್ದು, ಆದರೆ ಅವರು ಅಂದರೆ ಬೇರೆ ಬೇರೆ ಮಾಡ್ಬೇಕಂತ ಅವರಿಗೆ, ಹಾಗೆ ಆಗಲಿಲ್ಲ. ನಾವು ಹಕ್ಕಿ ನೋಡಕ್ಕಂತ ಬಂದ್ವಿ. ಅಲ್ಲಿ ಇದೊಂದು ಮರ ಕಾಣಿಸ್ತಿ, ಎಂತ ಅಂತ ಗೊತ್ತಿಲ್ಲ. ಇವನೊಬ್ಬ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದಾನೆ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ತಿನ್ಲಿಕ್ಕೆ ಆಗ್ತದಿಲ್ವಾ ಅಂತ ಒಂದು ಡೌಟ್. ತಿನ್ಲಿಕ್ಕಾದ್ರೆ ಒಂದು ಕುಯ್ಕೊಂಡು ಹೋಗ್ತಾರೆ. ಓ, ನನಗೆ ಓಡಿಸುವರು. ತಿನ್ಲಿ ಆಗ್ತದ. ಸ್ಕೈ ಫ್ರೂಟ್ ನ ಸಾಂಪ್ರದಾಯಿಕ ಮತ್ತು ಆರೋಗ್ಯ ಪ್ರಯೋಜನಗಳು. ಸ್ಕೈ ಫ್ರೂಟ್ಸ್ ಬೇಡ ಬಾರ. ಇದ್ರದ್ದೇ ಸುಮಾರಿದೆ ಮರ, ಅಲ್ಲಿ ತನಕ ಉಂಟು. ಎಂತ ಅಂತಲ್ಲ, ಅದು ಸ್ಕೈ ಫ್ರೂಟ್ ಗೊತ್ತಾಯ್ತು, ಬಟ್ ಅದು ಏನಕ್ಕಾಗತ್ತೆ ಏನದು. ಓದದ್ದು ಹಕ್ಕಿ ತರ್ಲಿಕ್ಕೆ ಅಂತ, ಬಟ್ ತರ್ಲಿಲ್ಲ ಅಂದ್ರೆ ಹಕ್ಕಿಗಳೆಲ್ಲ ಮರಿ ಇಟ್ಟಿದಾವಂತೆ. ಅವರಿಗೆ ಮರಿ ಇಟ್ಟಿದ್ ಯಾವ್ದು, ಅವರಿಗೆ ಮರಿ ಇಟ್ಟಿದ್ ಯಾವ್ದು, ಮರಿ ಇಡ್ದಿರೋದು ಯಾವ್ದು ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಲ್ಲ ಒಂದೇ ಕಡೆ ಬಿಟ್ಟಿರೋದ್ರಿಂದ ಅದೆಲ್ಲ ಸ್ವಲ್ಪ ಚೇಂಜ್ ಬೇರೆ ಇಡ್ಬೇಕು. ಅದನ್ನ ಬೇರೆ ಇಡ್ಲಿಕ್ಕೆ ಒಂದಿನ ಟೈಮ್ ಬೇಕಾಗುತ್ತೆ, ನೋಡ್ಬೇಕು ಕ್ಲೀನ್ ಆಗಿ. ಹಾಗೆ ಇವಳು ಬಿಡುದಿಲ್ಲ ಮಾರ್ರೆ, ಅವಳು ಫುಲ್ ಕ್ಲೋಸ್ ಮಾಡ್ಲಿಕ್ಕೆ ನೋಡುದು. ಅವಳು ಲಾಗ್ ಅಲ್ಲಿ ಮಾತಾಡಲ್ಲ, ಲಾಗ್ ಮಾಡ್ಲಿಕ್ಕೂ ಬಿಡುದಿಲ್ಲ. ನಾವು ಚಂದ ಕಾಣ್ತಿದ್ದೀವಿ. ಅಣ್ಣ ಈ ಲಾಗ್ ಎಡಿಟ್ ಮಾಡ್ತೇವೆ. ಅವಳಿಗೆ ಪುರ್ಸೋತಿಲ್ಲ ಅಂತೆ. ಅಮ್ಮು ಶಾಲೆ ಎಲ್ಲಿ ಎಲ್ಲಿ ಅದು ಅಂಗನವಾಡಿ ಅಮ್ಮುದು. ಅದು ಅಮ್ಮು ಇಲ್ಲಿ ನಡಿ ಅಂಗನವಾಡಿಗೆ ಹೋಗು. ಎಷ್ಟು ದಿನ ಆಯ್ತು? 4 ದಿನ ಆಯ್ತು ರಜೆ. ಮಳೆ ಅಂತ ಮಳೆ. ಇವರು ತೋಡಲ್ಲಿ ಹೋಗಿ ನೀರ್ ಹಿಡಿಯುದು, ನೀರ್ ಹಿಡಿಯುದು, ಮೀನ್ ಹಿಡಿಯುದು, ಮೀನ್ ಹಿಡಿಯುದು. ಇರ್ಬೋದು ಗೇಟ್ ಕಾಪ್ಲೆ. ಹಾ ಪೊಯ್ ಬಲ್ಲತ್ತಿಗೆ ಪೊಯ್ ಜಪ್ರವನ ಬರ್ಸಿ ನೋಡಿ. ಪಾತ್ರ ರೆಡಿ ಆಗಿದೆ ನೋಡಿ, ಪಾತ್ರ ರೆಡಿ ಆಗಿದೆ. ಬಿಸಿ ಉಂಟು? ಇನ್ನೂ ಆಗಿಲ್ಲ, ಇನ್ನು ಆಗ್ಬೇಕಷ್ಟೇ. ಅಂದ್ರೆ ಇನ್ನು ಎಂತ ಮಾಡ್ಲಿಕ್ಕಿದೆ? ಅದು ಅರೆಪುಗಿ ಎಂತ ಕಡ್ದು ಎಂತಕ್ಕೆ ಹಾಕಿಕೊಂಡು ಕಡ್ದು ಮಸಾಲೆ ಹಾಕ್ಲಿಕ್ಕಿದೆ. ಮಸಾಲೆ ಅದು ಮತ್ತೆ ನೀವು ಹೇಳ್ಬೇಕು ಎಂತದು ಅಂತ. ಅಂತ ಹೇಳುವುದು ನಿಮಗೆ ಗೊತ್ತಿಲ್ವಾ? ನನ್ಗೆ ಗೊತ್ತಿಲ್ಲ ಏನು. ಅದೇ ಇನ್ನು ಮಾಡ್ಬೇಕು. ಅದೇ ಮಾಡ್ಬೇಕು. ನಾನು ಸ್ನಾನ ಮಾಡಿ ಬರ್ತೀನಿ. ಈಗ ಮಾತಾಡು. ಅವಾಗ ಹೇಳಿದ್ಯಲ್ಲ ಮಾತಾಡುದಿಲ್ಲ ಅಂತ ಹೇಳಿದಕ್ಕೆ ಮಾತಾಡ್ತೀನಿ ಅಂತ. ಹಾ ಮಾತಾಡು, ಮಾತಾಡ. ಸರಿ, ನಾವು ಇವತ್ತಿನ ಲಾಗ್ ಅನ್ನು ಇವತ್ತಿಗೆ ಮುಗಿಸ್ತೀವಿ. ಸರಿ, ಇವತ್ತಿನ ವ್ಲಾಗ್ ಓಕೆ. ನಾವಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಬಾಯ್. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.